ನಮಸ್ಕಾರ ಎಲ್ರಿಗೂ. ನಾನು ಇವತ್ತು ವೆಜ್ ಪಲಾವ್ ಮಾಡಬೇಕು ಅಂತ ಇದ್ದೀನಿ. ಅದು ಟೇಸ್ಟಿ ಈಸಿಯಾಗಿ ವೆಜ್ ಪಲಾವ್. ಬನ್ನಿ ಏನೆಲ್ಲ ಬೇಕು ನೋಡೋಣ. ನಾನು ಮಿಕ್ಸ್ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ. ಇದರಲ್ಲಿ ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್, ಟೊಮ್ಯಾಟೊ ಇದೆ ಮತ್ತು ಬಟಾಣಿ ಕಾಳು ತೊಗೊಂಡಿದ್ದೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿ 3, ಒಂದು 4ರಿಂದ 5 ಬೆಳ್ಳುಳ್ಳಿ ಹೆಸರು, 1 ಇಂಚಷ್ಟು ಶುಂಠಿ, ಆಮೇಲೆ ಸೋಂಪು ಕಾಳು, ಲವಂಗ, ಚಕ್ಕೆ, ಪಲಾವ್ ಎಲೆ, ಸ್ವಲ್ಪ ಬೆಲ್ಲ, ಅರಸಿನ, ಕರಿಮೆಣಸು, ಜೀರಿಗೆ, ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ. ಇದಕ್ಕೆ ಮಾಡಬೇಕಾದ್ರೆ ನಾನು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ, ನಂದಿನಿ ತುಪ್ಪ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲವನ್ನು ಸೇರಿಸ್ಬಿಟ್ಟು ನಾನಿವಾಗ ಮಿಕ್ಸಿ ಮಾಡಿ ತೊಗೊಂಡು ಬರ್ತೀನಿ. ತರಕಾರಿ ಮತ್ತು ನಾವು ಫ್ರೈ ಮಾಡುವಾಗ ಇದು ಮಾಡೋಣ. ಮಸಾಲೆ ರುಬ್ಬಿ ಬಂದೆ. ಇವಾಗ ಸೋನಾ ಮಸೂರಿ ತೊಗೊಂಡಿದ್ದೀನಿ ನಾನು. ನೋಡಿ, ಚಿಕ್ಕದಿದೆ. ಇದನ್ನು 1 ಗ್ಲಾಸ್ ತೊಗೊಂಡಿದ್ದೀನಿ. ಈ ಗ್ಲಾಸಲ್ಲಿ 1 ಗ್ಲಾಸ್ ಆದರೆ ಇದಕ್ಕೆ ಬೇಯಕ್ಕಿಡಬೇಕಾದ್ರೆ 2 ಗ್ಲಾಸಷ್ಟು ನೀರು ಹಾಕಬೇಕು. ಮತ್ತು ಮಿಕ್ಸ್ ತರಕಾರಿ ಇರೋದರಿಂದ ನಾನು ಅರ್ಧ ಗ್ಲಾಸು ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ. 2.5 ಗ್ಲಾಸಷ್ಟು ನೀರು ಹಾಕಿ ಕುದಿಯೋಕ್ಕಿಡೋಣ. ಅದಕ್ಕೆ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಲವಂಗ ಹಾಕ್ತಾಯಿದ್ದೀನಿ, ಚಕ್ಕೆ ಹಾಕ್ತಾಯಿದ್ದೀನಿ, ಪಲಾವ್ ಎಲೆ ಹಾಕ್ತಾಯಿದ್ದೀನಿ, ಕರಿಮೆಣಸು ಹಾಕ್ತಾಯಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ಇದು ಬಟಾಣಿ ಹಾಕ್ತಾಯಿದ್ದೀನಿ, ತರಕಾರಿ ಎಲ್ಲ ಹಾಕ್ತಾಯಿದ್ದೀನಿ. ರುಬ್ಬಿರುವಂಥ ಮಸಾಲೆ ಹಾಕ್ತಾಯಿದ್ದೀನಿ. ಕುದೀತಾ ಇದೆ. ಇವಾಗ ಅಕ್ಕಿ ಹಾಕೋಣ. ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಗೀ ರೈಸ್ ಎಲೆ ಅನ್ನು ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಇವಾಗ ಹಾಕ್ತಾಯಿದ್ದೀನಿ.
ಇದು ಪಲಾವ್ ಬೆಂದು ಆರಿದ ಮೇಲೆ ಇದು ಎರಡನ್ನು ಮಿಕ್ಸ್ ಮಾಡಬೇಕು ಪಲಾವಿಗೆ. ಓಕೆ ಆಯಿತು, ಆಫ್ ಮಾಡ್ತಾ ಇದ್ದೀನಿ. ಇವಾಗ ಆಗಿದೆ. ಸಕ್ಕತ್ತಾಗಿದೆ. ಇವಾಗ ಈ ಥರ ಮಾಡೋಣ. ಚೆನ್ನಾಗಿ ಇವಾಗ ದ್ರಾಕ್ಷಿನ ನಾನು ಅದಕ್ಕೆ ಉಡಿಸ್ತಾ ಇದ್ದೀನಿ. ಬ್ರೆಡ್ ಸ್ಲೈಸಸ್ ಮಿಕ್ಸ್ ಮಾಡೋಣ ಒಂದು ಸ್ವಲ್ಪ. ಮತ್ತು ಸ್ವಲ್ಪ ಈ ಥರ ಇಟ್ಬಿಟ್ಟು ಒಂದು 2 ನಿಮಿಷ ಬಿಟ್ಟು ಸರ್ವ್ ಮಾಡಿದರೆ ಆಯಿತು. ಓಕೆ, ಟೇಸ್ಟ್ ಮಾಡೋಣ. ಪಲಾವ್ ಪಕ್ಕ ತಿನ್ನಿ ಬನ್ನಿ. ಸೂಪರ್ ಉಂಟು ಬ್ರೆಡ್. ತಿನ್ನಿ ಬಾಬಾ, ಶೋಕುಂಟು ತಿನ್ನಿ. ಸಕ್ಕತ್ತಾಗಿ ಬಂದಿದೆ ಅಂದರೆ ತಿನ್ನಿ. ಟೇಸ್ಟ್ ಹಿಂಗೆ ಬಟಾಣಿ ಪುರ ಉಂಟಲ್ಲಿ, ಬಟಾಣಿ ಪಿಚಿಕ್ ಅಂತಿದೆ. ಸಕ್ಕತ್ತಿದೆ. ಚಟ್ನಿ ಜೊತೆ ಸೂಪರ್ ಕಾಂಬಿನೇಷನ್, ಸೂಪರ್ ಇದೆ. ಸೂಪರ್.